ಹೇಳಿದ್ರು ನಮ್ಮ ಪ್ರಧಾನಿ, ಯಾಕೆ ಹೀಗಾಯ್ತು, ಯಾಕೆ ಹಳ್ಳ ಹಿಡಿಯಿತು, ಯಾರಿಗೆ ಕಾರಣಕರ್ತರು, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಇದು ನಾವು ತಿಳ್ಕೊಳ್ಬೇಕು. ಆ ರೀತಿ 11 ವರ್ಷಗಳ ತೀರ್ಪು ಬಂತು. ನಂತರ ತೀರ್ಪು ಬಂತು, ಸೌಜನ್ಯಳಿಗೆ ಅವಳ ಹೆತ್ತವರಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳುವಂತ ಮಾತನ್ನು ಸಂಬಂಧ ಹೇಳ್ತಾ ಇದ್ದೇನೆ. ನಿನ್ನೆ ತಾನೇ ಇಲ್ಲೊಂದು ಹೋರಾಟ ನಡೆದಿತ್ತು. ಎಂದು ಓದದ ಮಾಣಿ ಅಮಾವಾಸ್ಯೆ ದಿನದೊಂದು ಓದಿದ ಅಂತ ಒಂದು ಗಾದೆ ಕೇಳಿದ್ದೇನೆ. ಅವು ಯಾವತ್ತೂ ಓದ್ತಿರ್ಲಿಲ್ಲಂತೆ. ಅಮಾವಾಸ್ಯೆ ದಿನ ಓದಿದ. ಎಷ್ಟು ಓದಿಯಾನವ? ಎಂದೂ ಓದದ ಮಾಣಿ ಅಮಾವಾಸ್ಯೆ ದಿನ ಓದಿದ್ರೆ ಅವನ ಓದು ಮುಗಿತಾ? ನೀವು ಓದು ಬರುದೇ. ನಿನ್ನೆ ಇಲ್ಲಿ ಬೀಗ ಇತ್ತು. ಇದು ತಹಶೀಲ್ದಾರ್ ಆಫೀಸ್, ಮಿನಿ ವಿಧಾನಸೌಧ. ಬೀಗ ಹಾಕಿದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಮತ್ತು ನೆರೆ ಜಿಲ್ಲೆಯ ಎಲ್ಲ ಬಿಜೆಪಿ ಶಾಸಕರು ಇಲ್ಲಿ ಬಂದಿದ್ರು. ನಮ್ಮ ರಾಜ್ಯದ ನಮ್ಮ ಸಂಸದ ನಳಿನ್ ಕುಮಾರ್ ಕಟೀಲ್, ಈ ರಾಜ್ಯದ ಬಿಜೆಪಿ ಅಧ್ಯಕ್ಷರು ಇಲ್ಲಿ ಬಂದಿದ್ರು. ಎಲ್ಲರೂ ಭಾಷಣ ಬಿಗಿದ್ರು. ನಾನು ಕೇಳ್ತೇನೆ, ನಳಿನ್ ಕುಮಾರ್ ಕಟೀಲ್ ಅವರೇ, ನೀವು 3ನೇ ಬಾರಿ ಇಲ್ಲಿ MP ಆದರು. 11 ವರ್ಷ ಆಯ್ತು ಸೌಜನ್ಯ ಕೊಲೆಯಾಗಿ. ಎಲ್ಲಿ ಹೋಗಿದ್ದೀರಿ ನೀವು? ನಿಮ್ಮ ಅತ್ತೆ ಮನೆಗೆ ಹೋಗಿದ್ದೀರಾ? ನೀವು ಪಾರ್ಲಿಮೆಂಟ್ಗೆ ಹೋಗ್ತಾ ಇರ್ಲಿಲ್ವಾ? ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಕೊಡ್ಲಿಲ್ವಾ ಮೋದಿ ಅವರು? ಕೊಡ್ಲಿಲ್ವಾ? ಸ್ಪೀಕರ್ ಕೊಡ್ಲಿಲ್ವಾ? ನೀವು ಕೇಳಿದ್ದೀರ ಕಂಡ್ರೆ ಖಂಡಿತ ಸಂಸತ್ತಲ್ಲಿ ಮಾತಾಡುವಂತ ಅವಕಾಶ ನಿಮಗೆ ಇರ್ತಿತ್ತು. ನೀವು ಮಾತಾಡ್ಬೇಕೆಲ್ಲಿ? ಎಂದು ಓದದ ಮಾಡಿ ಅಮಾವಾಸ್ಯೆ ದಿನದೊಂದು ಓದಿದಂತೆ ಇಲ್ಲಿ ತಾಲೂಕು ಆಫೀಸಿಗೆ ಬೀಗ ನೀಡಿದ ಆದಿತ್ಯವಾರ ದಿನ ಮಾತ್ರ ನೀವು ಇದಕ್ಕೆ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಲಾಯಕ್ಕು ಅಂತ ಹೇಳುವಂತ ಮಾತನ್ನು ಹೇಳ್ತೇನೆ. ಬೀಗ ಹಾಕಿದ್ರೆ ಯಾರಾದ್ರೂ ಒಳಗಿಂದ ಹೊರಗೆ ಬಂದ್ರೆ ಏನಾದ್ರು ತೊಂದರೆ ಮಾಡಿದ್ರೆ ಆ ಭಯ ಅವರಿಗಿದೆ. ಇಷ್ಟು ಜನ MLA ಬಂದು ಭಾರಿ ಮಾತಾಡಿದ್ರು. ಈಗ ಅದರಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ಅವರದ್ದೇ ಸರ್ಕಾರ, CBI ಅವರದ್ದೇ ಸಂಸ್ಥೆ. ಮೋದಿ ಅವರಿಗೆ ಒತ್ತಾಯ ಮಾಡಿ ತನಿಖೆಯನ್ನು ಚುರುಕುಗೊಳಿಸಿ ನ್ಯಾಯಯುತ ತನಿಖೆಯನ್ನು ಮಾಡಿಸಿ ಸೌಜನ್ಯರಿಗೆ ನ್ಯಾಯ ಕೊಡಿಸಬಹುದಿತ್ತು. ಅದು ವಿಚಾರ ಅವರಿಗೆ ಬೇಡ. ಈಗ ಸುನೀಲ್ ಕುಮಾರ್ ಬಾರಿ ಮಾತಾಡಿದರು. ಅವರು ಈ 11 ವರ್ಷದಲ್ಲೂ ಮಾಜಿ ಶಾಸಕರಾಗಿದ್ದರು ಮತ್ತೆ ಮಂತ್ರಿಗಳಾಗಿದ್ದರು. ಆಗೇನು ಮಾಡಿದ್ರು ಇವರು? ಆಗ ಸೊಪ್ಪು ಕಡಿಲಿಕ್ಕೆ ಹೋಗಿದ್ರ ಇವರು. ಸುನೀಲ್ ಕುಮಾರ್ ಎಲ್ಲಿಗೆ ಹೋಗಿದ್ಯಪ್ಪ ನೀನು? ಸೊಪ್ಪು ಕಡಿಲಿಕ್ಕೆ ಹೋಗಿದ್ದಿ. ಅಸೆಂಬ್ಲಿಯಲ್ಲಿ ಏನ್ ಮಾಡ್ತಾ ಇದ್ದೀಯಪ್ಪ? ಮಂತ್ರಿಯಾಗಿ ಏನು ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ಬರೋದಿಲ್ಲ. ಸೌಜನ್ಯನಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಂತ ವಿಚಾರ ಗೊತ್ತಿಲ್ಲ. ಬೇಡ, ಶಾಸಕನಾಗಿದ್ದರು ಇವತ್ತು ಕಾರ್ಯಕ್ರಮದ್ದು ಆ ಸಂದರ್ಭ ಮಾತಾಡ್ಲಿಕ್ಕೆ ಆಗಲಿಲ್ಲ. ನಡಿ, ನಮ್ಮಲ್ಲೊಬ್ಬ ಶಾಸಕರಿದ್ದಾರೆ. ಅವ್ರು 5 ವರ್ಷ ಪೂರ್ತಿಯಾಗಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ.